ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ನಗರದ ಕುದ್ಮುಲ್ ರಂಗರಾವ್ ಪುರಭವನದಲ್ಲಿ ನಡೀತಾ ಇರುವ ತುಳು ನಾಟಕ ಪರ್ವದ 2ನೇ ದಿನದಂದು ತಬುರನ ತೆಲಿಕೆ ನಾಟಕ ಪ್ರದರ್ಶನಗೊಂಡಿತು. ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ನಡೆಯುತ್ತಿರುವ ತುಳು ನಾಟಕ ಪರ್ವದ 2ನೇ ದಿನದಂದು ತಬುರನ ತೆಲಿಕೆ ನಾಟಕ ಪ್ರದರ್ಶನಗೊಂಡಿತು. ಕಾರ್ಯಕ್ರಮದಲ್ಲಿ ನಾಟಕ ರಚನೆಕಾರ ರತ್ನಾಕರ್ ರಾವ್ ಕಾವೂರು ಅವರನ್ನ ಸನ್ಮಾನಿಸಲಾಯಿತು. ಇದೇ ವೇಳೆ ಕಲಾವಿದ ಲಕ್ಷ್ಮಣ್ ಕುಮಾರ್ ಮಲ್ಲೂರು ಮಾತನಾಡಿ, ರತ್ನಾಕರ್ ಕಾವೂರು ಒಬ್ಬರು ಬಹುಮುಖ ಪ್ರತಿಭೆ. 50 ವರ್ಷಗಳಿಂದ ಕಲಾರಾಧನೆ ಮಾಡುತ್ತಿದ್ದಾರೆ. ಇವರಿಗೆ ಸುಮಾರು 200ಕ್ಕೂ ಮಿಕ್ಕಿ ನಾಟಕ ರಚನೆ ಮಾಡಿದ್ದಾರೆ. ತುಳು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡಿದ್ದಾರೆ ಎಂದು ಹೇಳಿದ್ರು. ಸುಮಾರು 45 ವರ್ಷದಿಂದ ಕಲಾ ಸೇವೆ ಮತ್ತೊಂದು ವೈದ್ಯನ ಅನುಭವಿ ಹಿರಿಯ ನಾಟಕ ಕಲಾವಿದೆ. ನಟನೆ, ನಾಟಕ ರಚನೆ, ನಿರ್ದೇಶನ, ಗೀತಾ ರಚನೆ, ಯಕ್ಷಗಾನ ಕಥಾ ರಚನೆ ಇಂಚ ಮಾತ ಮಜಲದ ಕೆಲಸ ಮಾಡ್ತಿದ್ದಾರೆ ಶ್ರೀ ರತ್ನಾಕರ್ ರಾವ್ ಕಾವೂರು. ಅನುಭವಿ ಪತ್ರಕರ್ತೆ ಆಗಲ ಭಾಷಾ ಸಾಹಿತ್ಯ ರಚನೆ ಮಾಡಿದ್ದಾರೆ. ನಾಟಕ ರಂಗದ ಶ್ರೇಷ್ಠ ಸಾಧನೆಗಾಗಿ ನಾಟಕ ಕಲಾರತ್ನ ಪಂಪಿನ ಬಿರುದು ಪಡೆಯಿನಾರು. ನಾಡು, ಜಿಲ್ಲೆ, ರಾಜ್ಯ, ದೇಶದ ಉದ್ದಗಲಗಳ ಸಂಚಾರ ಮತ್ತದು ನಾಟಕ ಪ್ರದರ್ಶನ ಮತ್ತದು ವಿದೇಶಗಳ ನಾಟಕ ಗೊಬ್ಬುದು ಕೀರ್ತಿ ಪ್ರಶಸ್ತಿ ಪಡೆಯಿನಾರು ಶ್ರೀ ರತ್ನಾಕರ್ ರಾವ್ ಕಾವೂರು. ಈ ವೇಳೆ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಸ್.ಎ. ಭಂಡಾರಿ, ನಾಟಕಕಾರ ಮನೋವಿಟ್ಯ, ಅಜೀಜ್ ಕುದ್ರೋಳಿ, ಶಿವಾನಂದ್ ಕರ್ಕೇರ, ಪ್ರಭಾಕರ್ ನಿರ್ಮಾರ್ಗ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.